ಹಾಯ್ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ತಮಿಳುನಾಡಿನ ದಿಂಡಿಗಲ್ನ ವಡ್ಡನ್ಚತ್ರ ಎಂಬ ಊರಿಗೆ ನಾವು ಹೋದಾಗ ಕರುಪ್ಪಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಶಕ್ತಿಯುತವಾದ ಈ ಗುಡಿ ಊರ ಹೊರಗೆ ಇದೆ. ಇಲ್ಲಿನ ಗ್ರಾಮಸ್ಥರು ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳು ಈಡೇರಿದಾಗ ದೇವರಿಗೆ ಕುರಿ ಕೋಳಿಯನ್ನು ಹರಕೆ ರೂಪದಲ್ಲಿ ಅರ್ಪಿಸುತ್ತಾರೆ. ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಕರುಪ್ಪಸ್ವಾಮಿ ಇಷ್ಟಾರ್ಥಗಳನ್ನು ಈಡೇರಿಸುವವರು. ಕರುಪ್ಪಸ್ವಾಮಿ ದೇವಸ್ಥಾನವು ಹೆಚ್ಚಾಗಿ ತಮಿಳುನಾಡಿನ ಗ್ರಾಮದ ಹೊರವಲಯದಲ್ಲಿ ಕಂಡುಬರುತ್ತದೆ. ಕರುಪ್ಪಸ್ವಾಮಿ ವಿಗ್ರಹದ ಜೊತೆಗೆ 7 ಕನ್ನಿಮಾರು ದೇವತೆಗಳು ಮತ್ತು ಪ್ರಾಣಿಗಳು, ಸಾಮಾನ್ಯವಾಗಿ ಬೇಟೆಯಾಡುವ ನಾಯಿ, ಸಿಂಹ ಮತ್ತು ಕುದುರೆಗಳ ಪ್ರತಿಮೆಗಳೂ ಇರುತ್ತವೆ. ಊರಿಗೆ ಕಾವಲಾಗಿ ಜನರನ್ನು ರಕ್ಷಿಸುವ ಕರುಪ್ಪಸ್ವಾಮಿಯ ಮಹಿಮೆ ಅಪಾರವಾದದ್ದು. ನಾಯಿ ಕಾವಲಕ್ಕೆ